ಶ್ರೀ ಶಾರದಾ ಗೋಜಿ ದೀಪೋತ್ಸವ ಸಮಿತಿ, ಅಶೋಕನಗರ, ಮಂಗಳೂರು. ಆತ್ಮೀಯ ಬಂಧುಗಳೇ, ಶ್ರೀ ಮಾತೆ ಚಂಡಚಂಡೇಶ್ವರಿ ದೀಪೋತ್ಸವದ ಅಂಗವಾಗಿ ದಿನಾಂಕ 3/12/2021 ಶುಕ್ರವಾರ ಸಂಜೆ ಊರುಸ್ಟೋರ್ ಶ್ರೀ ಶಾರದಾ ಕಟ್ಟೆ ಬಳಿ ನಡೆಯಲಿರುವ 8ನೇ ವರ್ಷದ ಗೋಜಿ ದೀಪೋತ್ಸವವು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವುದು. ಈ ವೇಳೆ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡೆಯೂರು ಇವರು ಆಶೀರ್ವಚನ ನೀಡಲಿದ್ದಾರೆ. ಸಂಜೆ 5:30ರಿಂದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ, ಶ್ರೀ ಕ್ಷೇತ್ರ ಪಾವಂಜೆ ಭಾಗವತರು ಸತೀಶ್ ಪಟ್ಲ ಇವರಿಂದ ಶ್ರೀದೇವಿ ಮಹಾತ್ಮೆ ಎಂಬ ಕಥಾ ಭಾಗವನ್ನು ಬಯಲಾಟವಾಗಿ ಆಡಿ ತೋರಿಸಲಿರುವರು. ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಆಗಮಿಸಿ ಸಿರಿನುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಚಂಡಚಂಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ವಿನಂತಿಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಶ್ರೀ ಶಾರದಾ ಗೋಜಿ ದೀಪೋತ್ಸವ ಸಮಿತಿ, ಊರುಸ್ಟೋರ್, ಮಂಗಳೂರು.